ಜಾಗತಿಕವಾಗಿ ಪಸರಿಸಿರುವ ಕೋವಿಡ್ ಸಾಂಕ್ರಾಮಿಕ ಕಾಯಿಲೆ ವಿಶ್ವದ ಉದ್ಯಮ ವ್ಯವಸ್ಥೆಯನ್ನೇ ಅಸ್ತವ್ಯಸ್ತಗೊಳಿಸಿದೆ. ಭಾರತೀಯ ಉದ್ಯಮಸ್ಥರಲ್ಲೂ ಕರಿಚಾಯೆ ಮೂಡಿಸಿದೆ. ಆದರೂ ಐಬಿಸಿಸಿಐ ಪರಿವಾರ ಸದಸ್ಯರ ಸ್ಥಿತಿಗತಿಗಳನ್ನು ತಿಳಿದು ಮನೋಬಲ ತುಂಬುತ್ತಾ ಸ್ಥೈರ್ಯ ತುಂಬುತ್ತಿದೆ. ಸರ್ಕಾರದ ಆದೇಶಾನುಸಾರ ಜೊತೆಗೂಡುವುದು ಕಷ್ಟವಾದರೂ ಆನ್ಲೈನ್ ಮುಖೇನ ಭೇಟಿ ಮಾಡಿ ಕಾರ್ಯಕ್ರಮ ನಡೆಸಿದೆ ಎಂದು ಇಂಡಿಯನ್ ಬನ್ಸ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಧ್ಯಕ್ಷ ಕೆಸಿ ಶೆಟ್ಟಿ ಹೇಳಿದರು. ಬಂಟರ ಉದ್ಯಮಸ್ಥರ ಪ್ರತಿಷ್ಠಿತ ಸಂಸ್ಥೆ ಇಂಡಿಯನ್ ಬನ್ಸ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ವತಿಯಿಂದ ಅಂಧೇರಿ ಪೂರ್ವದ ಸಹರ್ನಾರಲ್ಲಿನ ಹೋಟೆಲ್ ಲೀಲಾ ಕ್ಯಾಂಪೇನ್ಸ್ ಕಿಯಾ ಬಾಲ್ರೂಮ್ ಸಭಾಗೃಹದಲ್ಲಿ ಐಬಿಸಿಸಿಯ ಸಾರಥ್ಯದಲ್ಲಿ ಆಯೋಜಿಸಿದ ವಾರ್ಷಿಕ ಐಬಿಸಿಸಿಯ ಕುಟುಂಬ ವಿನೋದಾವಳಿ ಸಡಗರ ಮತ್ತು ಹೊಸ ಚೈತನ್ಯ ಪುನರ್ಸಿದ್ಧತೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆಸಿ ಶೆಟ್ಟಿ ಆಶಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ತುಂಗಾ ಹೋಟೆಲ್ ಸಮೂಹದ ಕಾರ್ಯಾಧ್ಯಕ್ಷರಾದ ಸುಧಾಕರ್ ಎಸ್ ಹೆಗ್ಡೆ ಮತ್ತು ಫೈಬರ್ ಫೂಲ್ಸ್ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಿಕೆ ಶೆಟ್ಟಿ ಉಪಸ್ಥಿತರಿದ್ದು, ಅತಿಥಿ ಅಭ್ಯಾಗತರಾಗಿದ್ದ ಮುಂಬೈ ಮೆಟ್ರೋ ಪ್ರಾಜೆಕ್ಟ್ನ ಇಂಜಿನಿಯರ್ ಉಮೇಶ್ ರೈ ಬಿಳಿಯೂರು ಮತ್ತು ರತಿಕಾ ಯು ರೈ ದಂಪತಿಯನ್ನ ಕೆಸಿ ಶೆಟ್ಟಿ ಗೌರವಿಸಿದರು. American 6th President Mr. John Quincy says, "If your action inspires others to dream more, learn more, do more, become more, you are a leader." As President of IBCCI, it is my honor and great pleasure to welcome you all dignitaries, guests and our members for first IBCCI Family Fiesta. ಕಾರ್ಯಕ್ರಮದಲ್ಲಿ ಐಬಿಸಿಸಿಯ ಉಪಾಧ್ಯಕ್ಷ ಎಸ್ಪಿ ಶೆಟ್ಟಿ, ಗೌರವ ಕಾರ್ಯದರ್ಶಿ ಕೆ ಜಯಸೂಡ, ಕೋಶಾಧಿಕಾರಿ ದುರ್ಗಾ ಪ್ರಸಾದ್ ಬಿರೈ, ಜತೆ ಕಾರ್ಯದರ್ಶಿ ಪ್ರಭಾಕರ್ ಕೆ ಶೆಟ್ಟಿ, ಜತೆ ಕೋಶಾಧಿಕಾರಿ ಪ್ರಸಾದ್ ಪಿ ಶೆಟ್ಟಿ, ನಿರ್ದೇಶಕರುಗಳಾದ ಪಾಂಡುರಂಗ ಎಲ್ ಶೆಟ್ಟಿ, ಬಿಬಿ ಶೆಟ್ಟಿ, ಶ್ರೀನಾಥ್ ಬಿ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.